ರಾಜ್ಯದಲ್ಲಿನ ಪ್ರಮುಖ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಪೊಲೀಸ್ ನಿರ್ದೇಶನದಂತೆ ಬಂಟ್ವಾಳ ಹಾಗೂ ವಿಟ್ಲ ಪೊಲೀಸರ ತಂಡ ಬೋಳಂತೂರು ನಿವಾಸಿ ಮೊಹಮ್ಮದ್ ಕುಟ್ಟಿ ಎಂಬವರ ಪುತ್ರ ಪಿಎಫ್ಐ ಮುಖಂಡ ಮೊಹಮ್ಮದ್ ತಫ್ಸೀರ್ ಎಂಬವರ ಮನೆಗೆ ಮುಂಜಾನೆ 3 ಗಂಟೆ ವೇಳೆಗೆ ದಾಳಿ ನಡೆಸಿದೆ. ರಾಜ್ಯದ ಪ್ರಕರಣವೊಂದಕ್ಕೆ ಹಲವು ವಿಚಾರಗಳ ಕುರಿತು ಈ ದಾಳಿ ನಡೆದಿದ್ದು, ತಫ್ಸೀರ್ ಅವರಿಗೆ ಸೇರಿದ 2 ಮನೆಗಳಿಗೆ ಅಂದರೆ ಒಂದು ಹಳೆ ಮನೆ ಹಾಗೂ ಹೊಸ ಮನೆಗಳಿಗೆ ದಾಳಿ ನಡೆಸಿ ಎಲ್ಲಾ ಮಾಹಿತಿ ಕಲೆ ಹಾಕಲಾಗುತ್ತಿದೆ. ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಟಿಡಿ ನಾಗರಾಜ್, ನಗರ ಠಾಣಾ ಪೊಲೀಸ್ ಇನ್ಸ್ಪೆಕ್ಟರ್ ವಿವೇಕಾನಂದ, ವಿಟ್ಲ ಇನ್ಸ್ಪೆಕ್ಟರ್ ನಾಗರಾಜ ಎಚ್ಇ, ನಗರ ಠಾಣಾ ಪೊಲೀಸ್ ಎಸ್ಐಗಳಾದ ಕಲೈಮಾರ್, ಅವಿನಾಶ್, ಗ್ರಾಮಾಂತರ ಎಸ್ಐ ಹರೀಶ್, ವಿಟ್ಲ ಎಸ್ಐ ಸಂದೀಪ್ ಸಹಿತ ಇಡೀ ಪೊಲೀಸ್ ತಂಡ ಇಲ್ಲಿ ಮೊಕ್ಕಾಂ ಇದ್ದು ಭದ್ರತೆ ಒದಗಿಸಿ ತನಿಖೆ ನಡೆಸಲಾಗುತ್ತಿದೆ. ಹೆಚ್ಚಿನ ಮಾಹಿತಿ ಪೊಲೀಸ್ ತನಿಖೆಯ ಬಳಿಕ ತಿಳಿದು ಬರಬೇಕಿದೆ. ಮಂಗಳ ಡಿಫೆನ್ಸ್ ಅಕಾಡೆಮಿ, ಆರ್ಮ್ಡ್ ಫೋರ್ಸ್ pre-recruitment coaching center. First Army Coaching Center in Mangaluru. We provide physical training, medical test facilities, written test facilities and hostel facilities. New admission open. We help you live your defense dream. Contact Mangala Defense Academy opposite Fisheries College, Pumpwell, Mangaluru. Email mangaladefenseacademy1@gmail.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.